they are Balaji Desai Vogga. ವೀಕ್ಷಕರಿಗೆ ಕ್ಲಬ್ಬಿನ ಅಧ್ಯಕ್ಷರು ನಮ್ಮ ಅಬ್ದುಲ್ ಹಮೀದ್ ಅವರು, ಪ್ರಸಾದ್ ಅವರು, ರಾಮದಾಸ್, ಕ್ಲಬ್ಬಿನ ಅಧ್ಯಕ್ಷರು ಪ್ರಸಾದ್, ಶುಭಕಾಮನೆಗಳ ಹಸ್ತನಗನ. ಇವತ್ತಿನ ಭಾರತೀಯ ವಿಭಾಗದ ಅಂತಿಮ ಕದನ ಹತ್ತಿರದಲ್ಲಿ ಆರಂಭವಾಗಬೇಕಾಗಿದೆ. ಒಂದು ಕಡೆ ಭಗವತಿ ಸಂಕೋಳಿಗೆ, ಇನ್ನೊಂದು ಕಡೆ ಬಲಾಂಗದಿಂದ ಯುವಕ ಜೊತೆಯಲ್ಲಿ ಇದೀಗ ದಾಳಿ ಆರಂಭಗೊಂಡಿರುತ್ತದೆ. ಚರಿಷ್ಮಾ ಪ್ರಾಪ್ತಿ, ದಾಳಿಯಲ್ಲಿ ಪ್ರಾಪ್ತಿ, ಒಂದನೇ ಆಟವಾಡಿ ಪಂದ್ಯವನ್ನು ಕೊಟ್ಟಿದ್ದಾರೆ ಭಗವತಿ. ಒಂದು ಸಮಬಲದಲ್ಲಿ ರೈಡರ್ಗಳ ಮೇಲಾಟ ಆರಂಭ. ಸ್ವಾತಿ ಸಂಕೋಳಿಗೆ ತಂಡದ ಮತ್ತೊಮ್ಮೆ ಭರವಸೆಯ ದಾಳಿಗಾಗಿ ಸ್ವಾತಿ ಸ್ವಸ್ತಿಕ್. ಆರಂಭದ ನಿಮಿಷ ವೀಕ್ಷಕರೇ, 10 ನಿಮಿಷಗಳ 2 ಅವಧಿಗಳು ಮತ್ತೆ ಬಾಕಿ. ಒಂದು ಸಮಬಲದಲ್ಲಿ ಅಂಕವಿದೆ. ಆ ಪ್ರಾಪ್ತಿಗೆ ಈ ಬಾರಿ ಅಂಕ ಪ್ರಾಪ್ತವಾಗಿಲ್ಲ. 2-1 ಭಗವತಿ. ಅಜಿತ್ ಅಪಾರ ಅಭಿಮಾನಿಗಳು ಆಹಾ ಪ್ರಾಪ್ತಿಯನ್ನು ಬಂಧಿಸಿದ್ರೆ ನಾವಿಲ್ಲೇ ಸ್ವಸ್ತಿಯನ್ನು ಬಂಧಿಸ್ತೇವೆ. ಬಂಧನ ಆರಂಭದಲ್ಲಿ ರೈಡರ್ಗಳ ಮೇಲಾಟ, ಆ ಬಳಿಕ ಡಿಫೆಂಡರ್ಗಳ ಕಾಲಾಟ. ಇಲ್ಲಿ ನಂಬರ್ 1 ರೈಡರ್ ಇನ್ ಗರ್ಲ್ಸ್ ಕ್ಯಾಟಗರಿ ಡಿಸ್ಟ್ರಿಕ್ಟ್ ಆರ್ ಶ್ರಾವ್ಯ. ದಾಳಿಯಲ್ಲಿ ಶ್ರಾವ್ಯ ಆರಂಭದ ಸಂದರ್ಭ ಬಂಧುಗಳ, ಇದು ಬಾಲಕಿಯರ ಫೈನಲ್ ಕದನವಾಗಿದೆ. ಗೆದ್ದಲ್ಲಿ ದೊಡ್ಡ ಪ್ರಶಸ್ತಿ, ಸೋತಲ್ಲಿ ಸ್ವಲ್ಪ ಚಿಕ್ಕ ಪ್ರಶಸ್ತಿ. ಚರಿಷ್ಮಾ ಭಗವತಿ ಸಂಕೋಳಿಗೆ ಅಂಕಣಿಯಿದ್ದದ 2-2 ಸಮಬಲದಲ್ಲಿ ಚರಿಷ್ಮಾ. Ladies and gentlemen, here is the final match of girls category. The top team of our Indian district. They are Vogga and the Sankolige Association MDRS. ಕಬಡ್ಡಿಯನ್ನು ಜೀವವಾಯುವಾಗಿ ಕಾಣದ ಉತ್ತಮ ಬದಿ ಕಬಡ್ಡಿ ಆಸ್ವಾದಕ ಪ್ರೋತ್ಸಾಹಗಳಿಗೆ ಕಬಡ್ಡಿ ಕಾಣ ಮಾಡಿದ್ದೀರಿ. ಪ್ರೇಮಗಳೇ ಇದ್ರೆ ಕಬಡ್ಡಿ ಜಗತ್ತಲ್ಲಿ ಇದೇ ಸ್ವಸ್ತಿಯ ಡಿಫೆಂಡರ್ ಮುಗಳಲ್ಲಿ ತೇರೋಟ ನಡೆಸಿಕೊಂಡು ಸ್ವಸ್ತಿ 2 ಬಾಲ್ಗಳ ಕೆಲಸವಾಗುತ್ತೆ. 5-2 5-2 ಅಂಕಗಳಿವೆ ಭಗವತಿ ಮಂಡಳಿ. ಶ್ರಾವ್ಯ ಮತ್ತು ದಾಳಿ ಈಗ ತಾನೇ ಬಾಲಕರ ವಿಭಾಗದಲ್ಲಿ ಸೆಮಿ ಹಂತಕ್ಕೆ ಭಗವತಿ ತಂಡ ತಲುಪಿದೆ. ಬಾಲಕಿಯರ ವಿಭಾಗದಲ್ಲಿ ಫೈನಲ್ ಕದನದಲ್ಲಿ ಅಲ್ಪ ಮೇಲೆ ಶ್ರಾವ್ಯ. ಇವರು ನಂಬರ್ 1 ಪ್ಲೇಯರ್ ಇನ್ ಗರ್ಲ್ಸ್ ಹೈಸ್ಕೂಲ್ ಕ್ಯಾಟಗರಿ ಶ್ರಾವ್ಯ. Yes, one more point.
3-5 ಭಗವತಿ. ಸ್ವಸ್ತಿಕ್ ಶಾಲಾ ಮಟ್ಟದಲ್ಲಿ ತರಬೇತುದಾರರು ಅತ್ಯಂತ ಸುಪರಿಚಿತ ವ್ಯಕ್ತಿತ್ವ ಅಶ್ವೀತ್ ಪಡೆಗಡಿ ಜೊತೆ ಚಿನ್ನು ಕುರ್ಚಿನ ಮರ್ಯಾದೆ ಇರಬೇಕು. ಥ್ಯಾಂಕ್ ಯು. ಇಲ್ಲಿ ಪ್ರಾಪ್ತಿಯಿಂದ ಒಂದಂಕದ ಪ್ರಾಪ್ತಿ 4-5ರಲ್ಲಿ ಅಂತರ 1ಕ್ಕೆ ಇಳಿದಿದೆ. ಮೊರಾರ್ಜಿ ದೇಸಾಯಿ ಪಂದ್ಯಕ್ಕೆ ಮರಳುವ ಸಂಕೇತದೊಂದಿಗೆ ಗಾಳಿಯಲ್ಲಿ ಸ್ವಸ್ತಿಕ್. ಐದರ ಸಮಬಲದಲ್ಲಿ ಪಂದ್ಯ. ವಗ್ಗಾ ತಂಡ ಸ್ಪಷ್ಟವಾದ ಲೆಕ್ಕಾಚಾರದೊಂದಿಗೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ತಂಡಗಳು ಆಟಗಾರರು ಒಟ್ಟಾಗಿ ಆಡಿದ ಕಾರಣಕ್ಕೆ ಇಲ್ಲಿಯ ನಿಯಮಗಳ ಪ್ರಕಾರವಾಗಿ ಪುತ್ತೂರಿನ ವಿವೇಕಾನಂದ ತಂಡವನ್ನ ಹೊರಗಿಟ್ಟು ಕಾನಿಯೂರು ತಂಡವನ್ನ ಸೆಮಿಫೈನಲ್ಗೆ ಅರ್ಹತೆಯನ್ನು ನೀಡಲಾಗಿದೆ. ಇದು ಸಂಘಟಕರ ಒಟ್ಟೊರಲಿನ ತೀರ್ಮಾನ. ಹಾಗಾಗಿ ಮೊದಲ ಸೆಮಿಫೈನಲ್ಗೆ ಪ್ರಗತಿ ಕಾನಿಯೂರು ಒಕ್ಕ ತಂಡಗಳು ಬನ್ನಿ. ಮೊದಲ ಸೆಮಿಫೈನಲ್ ಪ್ರಗತಿ ಕಾನಿಯೂರು ಒಕ್ಕ ಬಾಲಕರ ವಿಭಾಗದ ಮೊದಲ ಸೆಮಿಫೈನಲ್ ಹಣಾಹಣಿ. ಬಹಳಷ್ಟು ಚರಿಷ್ಮಾ ವಿರುದ್ಧ ಎಷ್ಟು ನೀರಸ ಡಿಫೆನ್ಸ್ ತರುವಾಯ 2 ಅಂಕ. ಚರಿಷ್ಮಾ ಅವರ ಕರಿಷ್ಮಾ ನಡೀತಾ ಇದೆ. 7-5 ಇಲ್ಲಿ श्रावणिया मट्टेदार जिस प्रकार ये फाइनल मुकाबला है दर्शकों, बालक जी नहीं ये लड़कियों की विभाग में हाई स्कूल विभाग के ये अंतिम मुकाबला है. श्राव्या है राइट पर बोनस 6-7-6-7 मध्य चरिष्मा विषय राइट पर. चरिष्मा ने 2 अंक प्राप्त किए अपना टीम के लिए. देखना है इस बार क्या करवाएगी चरिष्मा. लेफ्ट कॉलम पर अनन्या है. ವಗ್ಗಬಲಿ ಮೊರಾರ್ಜಿ ವಗ್ಗ ಇದು ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಆಗ್ತಾರೆ. ಮೊರಾರ್ಜಿ ವಗ್ಗದ ವಿರುದ್ಧ ಪ್ರಗತಿ ಕಾನಿಯೂರು. 2 ತಂಡಗಳು ಆದಷ್ಟು ಬೇಗ ಒಳಾಂಗಣವನ್ನು ಪ್ರವೇಶ ಮಾಡಿ एक अंकದ ಅಂತರದಲ್ಲಿ ಪಂದ್ಯ ಫೈನಲ್ ಕದನವಾಗಿದೆ. ಈ ಬಾರಿ ಬಂಧನ ಭಗವತಿ ಸಂಕೋಳಿಗೆಯ ಸಂಕೋಲೆ ಪ್ರಬಲಗೊಳ್ತಾ ಇದೆ. 2 ಅಂಕಗಳ ಅಂತರಕ್ಕೆ ಏರಿಕೆ ಮಾಡ್ತಾ ಇದೆ. 8-6 ಭಗವತಿ. ಚರಿಷ್ಮಾ ಮತ್ತೆ ಪ್ರಮುಖ 2 ದಾಳಿಗಾರ್ತಿಯರು ಭಗವತಿ ತಂಡಕ್ಕಾಗಿ ಉತ್ಕೃಷ್ಟ ಆರಂಭವನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಈ ಭಾಗದ ಮುಚ್ಚಾಲಕಟ್ಟೆಯ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ನಮ್ಮ ಜೊತೆಗೆ ಪ್ರವೇಶ ದ್ವಾರದಲ್ಲಿದ್ದಾರೆ. ದಯವಿಟ್ಟು ನೀವುಗಳು ವೇದಿಕೆಯ ಬಳಿಗೆ ಬನ್ನಿ. ತಮ್ಮನ್ನ ಅತ್ಯಂತ ಪ್ರೀತಿಯಿಂದ ಆಮಂತ್ರಿಸಿಕೊಳ್ತಾ ಇದ್ದೀರಾ. ತಾವೆಲ್ಲರೂ ಕೂಡ ವೇದಿಕೆಯ ಬಳಿಗೆ ಬರಬೇಕು. ದಯಮಾಡಿ ಸ್ವಲ್ಪ ಗಮನ ಕೊಡಿ. ಅನನ್ಯ ಅವರ ಅದ್ಭುತ ಪರಿಣಾಮ ಅಂತರ ಮತ್ತೆ ಹಿಂಗಾಗಿದೆ. ಇಲ್ಲಿ ಪ್ರಾಪ್ತಿ ಅಲ್ಲಿ ಹಿಡಿತಗಳನ್ನ ಕಾಣಬಹುದಾಗಿದೆ. ಮತ್ತೆ ಅಂತರ 2ಕ್ಕೆ 7-9. ಸಹಕಾರ ಕೊಡ್ತಾರೆ. ಕೆಲವೊಮ್ಮೆ ರೈಡರ್ಗಳ ಮೇಲಾಟ, ಕೆಲವೊಮ್ಮೆ ಟಿಕೆಟ್ಗಳ ಮೇಲಾಟ. ಆಟ ಅದ್ಭುತವಾಗಿ ಸಾಗ್ತಾ ಇದೆ. ಪ್ರಥಮ ಅವಧಿ ಲೆಫ್ಟ್ ಕಾರ್ನರಲ್ಲಿ ಶ್ರೇಷ್ಠ ಪ್ರದರ್ಶನ.
ಈಗ ಇದು ಉತ್ಕೃಷ್ಟ ಡಿಫೆನ್ಸ್. ಒಂದು ಕಡೆ ಅನನ್ಯ ಅವರ ಡಿಫೆನ್ಸ್ ಆದ್ರೆ ಭಗವತಿಯಲ್ಲಿ ಮನ್ವಿತ, ಮಧ್ಯಭಾಗದಿಂದ ಆಕ್ರಮಣ ಮನ್ವಿತ. ಇಲ್ಲಿ ದಾಳಿಯಲ್ಲಿ ಮತ್ತೆ ಸ್ವಸ್ತಿಕ್. ಮೊಗ್ಗ ತಂಡ ಇದೀಗ ಎ ಅಂಕಣಕ್ಕೆ ಬಂದಾಗ ಎರಡು ತಂಡಗಳ ಆಗಮನ ಮಾತನಾಡ ಅಲ್ಲಿ ಸೆಮಿಫೈನಲ್ ಸ್ಪರ್ಧೆ ಆರಂಭ. ಪಿಯುಸಿ ವಿಭಾಗದ ಪಂದ್ಯ ಆರಂಭವಾಗಬೇಕಾಗಿದೆ. ಕೆಜಿ ವಿಭಾಗದಲ್ಲಿ ಈ ನಡುವೆ ಭಾರತೀಯರ ಫೈನಲ್ ಕದನದ ಮೊದಲ ಅವಧಿ ಮುಕ್ತಾಯವಾಗಿರುತ್ತದೆ. ಪ್ರಥಮ ಸ್ಥಾನಕ್ಕಾಗಿ ಎರಡು ತಂಡಗಳ ಕದನ. ಈ ನಡುವೆ ಕಾವ್ಯ ಮೊರಾರ್ಜಿ ದೇಸಾಯಿ ಶಾಲೆಯ ಕಾವ್ಯ ಚರಿಷ್ಮಾ ದ್ವಿತೀಯ ಬದಿಯಲ್ಲಿ ಚರಿಷ್ಮಾ ಅವರ ಮೊದಲ ದಾಳಿ 10-8 ಎಂಬ ಅಂಕಗಳಲ್ಲಿ ಸ್ಥಿರವಾಗಿದೆ ಪಂದ್ಯ. ಅದ್ಭುತ ಹಿಡಿತಗಳನ್ನು ಸಾಧಿಸಿದ ಅನನ್ಯ ಆಟಗಾರ್ತಿಯಾಗಿ ಒಬ್ಬ ಶಾಲೆಯ ಅಂಕಣದಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಆರಂಭ ಮೊದಲ ಸೆಮಿಫೈನಲ್ ಸ್ಪರ್ಧೆ ವರ್ಗದ ವಿರುದ್ಧವಾಗಿ ಪ್ರಗತಿ ಕಾಡಿಯೋದು. ಪ್ರಸ್ತುತ ಎರಡು ತಂಡಗಳಿಗೆ ಸಮಾನ ಅಂಕವನ್ನು ನೀಡಲಾಗಿದೆ. ಇದು ಆರಂಭದ ಕ್ಷಣಗಣನೆ ಮೊದಲ ಅವಧಿಯ ಆಟ. ದಾಳಿಯಲ್ಲಿ ಕೃಪಾ ಅವರ ದಾಳಿಯ ಶೈಲಿಯನ್ನ ನೋಡಿದಾಗ ಗೊತ್ತಾಗತ್ತ ಬರುವ ಸಾಧ್ಯತೆಗಳು. ಕೃಪಾ ಅವರ ಮೇಲೆ ಭಗವತಿ ಸಂಕೋಳಿಗೆ ಡಿಫೆಂಡರ್ಗಳ ಅವಕೃಪೆ. 11ನೇ ಅಂಕ ಬರ್ತಾರೆ. 11-8. ಸ್ವಸ್ತಿ ಸೂಪರ್ ಟೆಕ್ಲ್ ಜೀವಂತವಾಗಿದೆ. ಸ್ವಸ್ತಿ ದಾಳಿ ಇಲ್ಲಿ ಅದ್ಭುತವಾದ ಪಾದಚಲನೆಗಳ ಮೂಲಕವಾಗಿ ಮತ್ತೆ ಅಂಗವನ್ನು ಗಳಿಸಿಕೊಂಡ ವಿಶ್ವಾಸ. ಮುನ್ನಡೆಯಲ್ಲಿ ಬದ್ಧ ಸಂಕೋಳಿಗೆ 3 ಅಂಕಗಳ ಅಂತರವನ್ನ ಕಾಪಾಡಿಕೊಳ್ಳುತ್ತಾ ದಾಳಿ ಕಾವ್ಯ. in favor of Bhagavathi. We are the last match in girls category. Third line. Swasthik with the 2 or die. Ankalana Zepri hands Swasthik. Oh! बहुत अच्छा सवाल है. बहुत अच्छा सवाल है. 12-8 ಬಲುವಿದೆ ಅಂತ. ಇಲ್ಲಿ ಮೊದಲ ಅವಧಿಯಲ್ಲಿ ಪ್ರಗತಿ ಕಾಣಿಯವರು ವಿರುದ್ಧವಾಗಿ ಅತ್ಯಂತ ರೋಚಕ ಹೋರಾಟಗಳ ಮಧ್ಯ ಸಿಜಿಲದಲ್ಲಿ ಚರಿಷ್ಮಾ 13-8. ದ್ವಿತೀಯ ಬದಿಯಲ್ಲಿ ಒಬ್ಬ ತಂಡಕ್ಕೆ ಅಂಕಗಳು ಬರಲಿಲ್ಲ. 13 ಆಲ್ ಔಟ್ ಆಗಿದೆ. 15-8. ಪ್ರಾಪ್ತಿಗೆ number 1 rider still up. Again, topest rider the side of Bhagavathi. ಪ್ರಾಪ್ತಿ ಸ್ಪಷ್ಟವಾದ ಪಾದಚಲನೆ ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ವಿಶ್ವಾಸದ ಅಂಕಗಳಿಗೆ ಮುನ್ನಡೆ 6-1. ಗುಂಚಾಲಕಟ್ಟೆಯ ಹೈಸ್ಕೂಲ್ ವಿಭಾಗದ ಬಾಲಕರ ಮೊದಲ ಸೆಮಿಫೈನಲ್ ಚರಿಷ್ಮಾ ಮತ್ತೆ ಅವರ ಚರಿಷ್ಮಾ 17th ಪಾಯಿಂಟ್ ವರ್ಗದಲ್ಲಿ ಪಂದ್ಯ ಆರಂಭದ ಮೊದಲ ಕೆಲವು ನಿಮಿಷಗಳಲ್ಲಿ ಆಲ್ ಔಟ್ ಪೂರ್ಣಾಂಕವನ್ನು ದಾಖಲಿಸಿಕೊಂಡ ಬಂದ ಇಲ್ಲಿ ಶ್ರಾವ್ಯ ಜಿಲ್ಲಾ ಬಾಲಕಿಯರ ಸ್ಪರ್ಧೆಯಲ್ಲಿ ನಂಬರ್ 1 ತಂಡವಾಗಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ಮೊರಾರ್ಜಿ ದೇಸಾಯಿ ಭೋಗ ಪ್ರಸ್ತುತ ಪಂದ್ಯದಲ್ಲಿ ಅಲ್ಪ ಹಿನ್ನಡೆಯನ್ನ
ಕಾಣ್ತಾ ಇದೆ. 17 ಚರಿಷ್ಮಾ ಸತತ 2 ದಾಳಿಗಳಲ್ಲಿ ಅಂಕಗಳು. Third line, ಶ್ರಾವ್ಯ with 2 line. ಇಲ್ಲಿ ಮೊದಲ ಆಟ ಒಂದು ಅದ್ಭುತವಾದ ಆಟದ ಸೂಪರ್ ರೈಡ್. ದ್ವಿತೀಯ ಅವಧಿಯ ಮೊದಲ ಅಂಕ ವಗ್ಗಾ ಶಾಲೆಗೆ ಶ್ರಾವ್ಯ ಮುಖೇನ 9-17. ಸ್ವಸ್ಥತೆಯ ಪಾದಚಲನೆ, ಅದ್ಭುತದ ಸಂಘಟದ ಬಲ, ಒಗ್ಗಟ್ಟಿನಲ್ಲಿ ಬಲವಿದೆ. ಮಧ್ಯಂತರದಲ್ಲಿ ಮತ್ತೆ ಬಂಧನ, ಆನೆಯೂರು ಮುಂದುವರಿಸಬೇಕು. ಶ್ರಾವ್ಯ successful ride from side of Bhagavathi. 17-9. Bhagavathi lead by 8 points. And he is up. Last 8 minutes to go to full time. Shravya. ಆಕರ್ಷಕ ಆಟದ ಮೂಲಕ ಅಂತರವನ್ನು ಬೇಟೆಯಾಡಿದ ಗಾಣಿಯೂರಿನ ಯುವ ತಾರೆಗಳು. ಇದು ಸೆಮಿಫೈನಲ್ ಕದನದ ಮೊದಲ ಅವಧಿ. ಸ್ವಸ್ತಿ ಮತ್ತು ದಾಳಿಯ 10-17 ಅಂತರ 7ಕ್ಕೆ ಇಳಿದಿದೆ ಸ್ವಸ್ತಿ. ಇಲ್ಲಿ ರನ್ನಿಂಗ್ ಬೋನಸ್ ಪಾಯಿಂಟ್ ಪಡೆಯುವಂತಹ ಪ್ರಯತ್ನ ನೋಡಬೇಕಾಗಿದೆ. ಪ್ರಯತ್ನ ಯಶಸ್ವಿ. ಇಲ್ಲಿ ಸೂಪರ್ ಪ್ರತಿಭಾನ್ವಿತ ಆಟಗಾರರು. ಪ್ರಾಪ್ತಿ ಭಗವಾನ್ ದೇಸಾಯಿ ತಂಡದ ಭರವಸೆ ಆಟಗಾರ್ತಿ ಪ್ರಾಪ್ತಿ ಸೇಡನ್ನು ಮತ್ತಷ್ಟು ಅಂಕಣಗಳ ಭಾಗದಲ್ಲಿ ಸೇರಿಸಿಕೊಳ್ತಾ ಇದೆ. ರಲ್ಲಿ ಇಮ್ಮಡಿಯ ಮುನ್ನಡೆಯಲ್ಲಿ ಭಗವತಿ. ಅಂತಿಮ ನಿಮಿಷಗಳಿಗೆ ಬರುತ್ತಾ ಇದೆ ಪಂದ್ಯ. ಸ್ಪಷ್ಟ ಮೇಲುಗೈಯನ್ನ ಪಡೆದುಕೊಂಡಿದೆ ಭಗವತಿ. 18-8 ಸ್ಪರ್ಧೆ. ಪ್ರಾಯಶಃ ಕೆಲವೊಂದು ದಿನ ಆಗತ್ತೆ ಪ್ರಾಪ್ತಿಯವರ. ನಿರಾಶೆಯನ್ನ ಮಾಡಬೇಡಿ, ಬಹಳಷ್ಟು ಅವಕಾಶಗಳು ಇನ್ನೂ ಇದೆ. ಶ್ರಾವ್ಯ ಮಧ್ಯದಾಳಿ 19-8 ಮಧ್ಯಂತರ ವಿರಾಮ. 19-8 Vogga. ಶ್ರಾವ್ಯ ಈ ನಡುವೆ ಅಂತಿಮ ಘಟ್ಟದಲ್ಲಿ ಸಿಂಗಲ್ ಪಾಯಿಂಟ್ ಒಂದಕ್ಕೆ ಶ್ರಾವ್ಯ ಮುಖ್ಯ. ಲಾಸ್ಟ್ 3 minutes, ಅಂತಿಮ 3 ನಿಮಿಷಗಳಲ್ಲಿ 11-20. ಸ್ವಸ್ತಿ ಸ್ವಸ್ತಿ 20-12 8 ಅಂಕಗಳ ನಂತರ ಇಲ್ಲಿ ಮತ್ತೆ ಪ್ರಾಪ್ತಿ ದಾಳಿಯಲ್ಲಿ ಪ್ರಾಪ್ತಿ ಬಹಳಷ್ಟು ಆಳವಾದಂತಹ ದಾಳಿ ಮಾಡಿಕೊಂಡಿದ್ದಾರೆ. ಪ್ರಾಪ್ತಿಗೆ ಸೆಂಟರ್ ಲೈನ್ ಪ್ರಾಪ್ತವಾಗಿಲ್ಲ. ಮುಂದೆ ವಿಸ್ತಾರ ಮತ್ತೆ ದಾಳಿ. 1 ಅಂಕವನ್ನು ಕಲೆ ಹಾಕುವ ಮೂಲಕವಾಗಿ ಸ್ಪಷ್ಟವಾದ ಮುನ್ನಡೆಯನ್ನ ಮತ್ತೆ ವಿಸ್ತರಿಸಿಕೊಳ್ತಾರೆ. ಎತ್ತಂತ ಪ್ರತಿಭೆಗಳನ್ನ ಬೆಳೆಸ್ತಾರೆ ಚಿನ್ನು. ಬಂದಿದ್ದ ಅವರ ಡಿಫೆನ್ಸ್ ಕೊಟ್ಟಿದ್ದಲ್ಲಿ ಅದು ಅಯಸ್ಕಾಂತ ಚುಂಬಕ ಬಿಡೋದಿಲ್ಲ. ಬಂದಿದ್ದ ಈ ನಡುವೆ ಚರಿಷ್ಮಾ ಒಂದೇ ಸರ್ವಾಂಗೀಣ ಪ್ರತಿಭೆ. ರೈಡಿಂಗ್ ಮತ್ತು ಡಿಫೆನ್ಸ್ ಅಲ್ಲಿ ಚರಿಷ್ಮಾ ಅವರ ಉತ್ತಮ ಆಟ ಭಗವತಿ ತಂಡಕ್ಕೆ ಭದ್ರ ಸ್ಥಾನವನ್ನು ಪಡೆದುಕೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿಲ್ಲ. ಮತ್ತೆ ಶ್ರಾವ್ಯ ಇದು ಸತತವಾಗಿ ಎದುರಾಳಿಯ ಅಂಕಣದಲ್ಲಿ ಬೋನಸ್ ಲಭ್ಯವಾಗಿದೆ. ಅಂತಿಮ ನಿಮಿಷದಲ್ಲಿ ಪಂದ್ಯ ಇದೆ.
ಇಲ್ಲಿ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯ. ಇಲ್ಲಿ 21-13 ಸೆಕೆಂಡುಗಳಲ್ಲಿ ಭಗವತಿಯ ಆ ಬೃಹತ್ ಮುನ್ನಡೆಯನ್ನ ಹಿಮ್ಮಟ್ಟಿಸಲು ಸಾಧ್ಯನಾ? 13-21ರಲ್ಲಿ ಭಗವತಿ ಪ್ರಾಪ್ತಿಯವರ ಔಟ್ ಆಫ್ ಫಾರ್ಮ್. ಈ ಸಂದರ್ಭದಲ್ಲಿ ಶ್ರಾವ್ಯ ಅವರ ಕಠಿಣ ಪ್ರಯತ್ನ. 15-21 6 ಅಂಕಗಳ ಅಂತರದಲ್ಲಿ ಬಂದಿದೆ ಭಗವತಿ ಸಂಕೋಳಿಗೆ ಮುನ್ನಡೆ. ಇನ್ನೇನೋ ಅಧಿಕೃತ ಘೋಷಣೆ ಮಾತ್ರವಾಗಿ ಬರುವಂತಹ ಸಂದರ್ಭ. 6 ಅಂಕಗಳು ಅಂತರದಲ್ಲಿ ಬಾಲಕಿಯರ ವಿಭಾಗದ ಫೈನಲ್ ಕದನವಾಗಿದೆ. ಇನ್ನು ಅಂಕಣದಲ್ಲಿ ಪಿಯುಸಿ ವಿಭಾಗ ಆರಂಭವಾಗಬೇಕಾಗಿದೆ. 60 ಕಿಲೋ ವಿಭಾಗದ ಸ್ಪರ್ಧೆಗಳು ಕೂಡ ನಡೆಯಬೇಕಾಗಿದೆ. ಈ ಭಾಗದಲ್ಲಿ ಸೆಮಿಫೈನಲ್ ಮತ್ತಷ್ಟು ಮುನ್ನಡೆಯನ್ನು ವಿಸ್ತರಿಸಿಕೊಂಡ ಕಡೆಗಳಲ್ಲಿ ಮೊತ್ತ ತೃತೀಯ ಸೆಮಿಫೈನಲ್ ಅಂಕಣ ಡಿಯಲ್ಲಿ ಆಗಿದೆ. ಸೊ ಭಗವತಿ ಸಂಕೋಲಿಗೆ ನಾರಾವಿ ತಂಡಗಳ ಮಧ್ಯೆ ವಿಜಯವರ ಇಲ್ಲೊಂದು ನಡೆದ ಪುರಸ್ಕಾರ ಆಟಗಾರ್ತಿಯರ ಆಟಕ್ಕೆ ಮನಸೋದಂತಹ ಕಬಡ್ಡಿ ಆಸ್ವಾದಕ 500 ರೂಪಾಯಿಯನ್ನ ಚರಿಷ್ಮಾ ನೀಡಿದ್ದಾರೆ. ಚರಿಷ್ಮಾ ರಾಮದಾಸ್ ಪೂಜಾರ್ಗಟ್ಟೆ ಅವರು ವಿಭಾಗದ 3ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದ ಪ್ರಗತಿ ಕಾಣಿಯೂರು. ಸ್ವಾತಿ ಉತ್ತಮ ಹಿಡಿತಗಾರ್ತಿ ಮನ್ವಿತಾ ಭಗವತಿ ಸಂಕೋಲಿಗೆ ಒಂದು ನಮ್ಮ ವೈಯಕ್ತಿಕ ಬಹುಮಾನವನ್ನು ಪಡ್ಕೊಳ್ಬೇಕು. ಪ್ರೌಢಶಾಲಾ ಬಾಲಕರ ವಿಭಾಗದ ಪಂಚಾಕೋಟದ ಉತ್ತಮ ಹಿಡಿತಗಾರ್ತಿ ಮನ್ವಿತಾ ಭಗವತಿ ಸಂಕೋಲಿಗೆ, ಉತ್ತಮ ತಾಳಿಗಾರ್ತಿ ಶ್ರಾವ್ಯ, ಉತ್ತಮ ಸವ್ಯಸಾಚಿ ಚರಿಷ್ಮಾ ಭಗವತಿ ಸಂಕೋಲಿಗೆ, ಗೌರವವನ್ನು ನೀಡುವಂತಹ ಗುರುಸಾಲಕಟ್ಟೆಯ ಅದ್ಭುತ ಕಬಡ್ಡಿಯ ಫೈನಲ್ ವಿಜೇತ ತಂಡಕ್ಕೆ ನಾವು ಕೊಡುವಂತಹ ಗೌರವ. ಅಂತಿಮ 5 ನಿಮಿಷದಲ್ಲಿ